ಅಲೋಷಿಯಸ್ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಗಿಡ ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾದ ವೆಂಕಟೇಶ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಮಾನ್ಸೂನ್ ಸಮಯದಲ್ಲಿ ಹವಾಮಾನದ ಬದಲಾವಣೆ ಮತ್ತು ಗಿಡ ಮರಗಳನ್ನು ನೆಡುವುದರ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಂದನೀಯ ಫಾದರ್ ರವಿ ಸಂತೋಷ್ ಕಾಮತ್ ರವರು ಪ್ರಕೃತಿಯಲ್ಲಿ ದೇವರನ್ನ ಕಾಣಬೇಕೆಂಬ ಸಾರವನ್ನ ಮತ್ತು ಪ್ರತಿಯೊಂದು ಧರ್ಮ ಸೃಷ್ಟಿಯನ್ನ ಆರಾಧಿಸುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ವಂದನೀಯ ಫಾದರ್ ರವಿ ಸಂತೋಷ್ ಕಾಮತ್ ಎಸ್ಜೆ ಅವರನ್ನ ಜೆಸ್ವಿಟ್ ಸಂಸ್ಥೆಯಲ್ಲಿ ಧಾರ್ಮಿಕ ಜೀವನದ 60 ವರ್ಷಗಳನ್ನು ಪೂರೈಸಿದ ಸಲುವಾಗಿ ಸನ್ಮಾನಿಸಲಾಯಿತು. ಅದೇ ರೀತಿ ಪರಿಸರ ಪ್ರೇಮಿ ಶ್ರೀ ಕೃಷ್ಣಪ್ಪರವರ ಪರಿಸರ ಸೇವೆಗಾಗಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿ ಪರಿಷತ್ ನಾಯಕ ತಿಲಕ್ ರವರು ಪರಿಸರವನ್ನ ಉಳಿಸುವಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ಎರಿಕ್ ಮಥಾಯಸ್ ಎಸ್ಜಿ ಅವರು ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಕುದುರೆಮುಖ ಕಬ್ಬಿಣ ಮತ್ತು ಅದಿರು ಕಾರ್ಖಾನೆಯ ನಿವೃತ್ತ ಅಧಿಕಾರಿ ಹಾಗೂ ಪರಿಸರವಾದಿ ಕೃಷ್ಣಪ್ಪ ಟಿ ಪ್ರಾಚಾರ್ಯರಾದ ವಿನ್ಸೆಂಟ್ ಮೆಂಡೋನ್ಸಾ, ಉಪ ಪ್ರಾಂಶುಪಾಲರಾದ ರೋಷನ್ ಡಿಸೋಜಾ, ತರಬೇತಿ ಅಧಿಕಾರಿಯಾದ ರೋಮಿಯಸ್ ಡಿಸೋಜಾ ಮತ್ತು ವಿದ್ಯಾರ್ಥಿ ಪರಿಷತ್ ನಾಯಕ ತಿಲಕ್ ವೇದಿಕೆಯಲ್ಲಿ ಹಾಜರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.